ಮುಂಬಯಿಯ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಕರ್ನಾಟಕ ಮಲ್ಲ ಪತ್ರಿಕಾ ಕಾರ್ಯಾಲಯಕ್ಕೆ ಭೇಟಿ ನೀಡಿದರು. ಮುಂಬಯಿಯ ಕರ್ನಾಟಕ ಮಲ್ಲ ಪತ್ರಿಕಾ ಕಾರ್ಯಾಲಯಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಅವರು, ಕಳೆದ 30 ವರ್ಷಗಳಿಂದ ಮುಂಬೈ ಮಹಾನಗರದ ಮಡಿಲಲ್ಲಿ ಕನ್ನಡದ ರಥವನ್ನ ಸಮರ್ಥವಾಗಿ ಎಳೆಯುವ ಕೆಲಸವನ್ನ ಕರ್ನಾಟಕ ಮಲ್ಲ ಪತ್ರಿಕೆ ಮಾಡುತ್ತಾ ಬಂದಿದ್ದು, ಹೊರನಾಡ ಕನ್ನಡಿಗರೆಂದು ಗುರುತಿಸಿಕೊಂಡಿರುವ ನಮಗೆ ಅಭಿಮಾನದ ವಿಷಯ ಎಂದು ಹೇಳಿದರು. ನನಗೆ ನಾನು ಹೀಗೆ ನಡಿಬೇಕು ಅಂತೇಳಿ ನಾನು ತಿಳ್ಕೊಳ್ತೇನೆ. ಬಹುಶಃ ಅದನ್ನು ತಿಳ್ಕೊಳ್ಳಿಕ್ಕೆ ಆಗದಿದ್ದರೆ ನನಗೆ ಅದನ್ನು ಬರೆಯಲಿಕ್ಕೆ ಹಕ್ಕಿಲ್ಲ. ನಾನು ಅದರ ಲೇಖನದ ಒಟ್ಟಿಗೆ ನಾನು ಆ ಬದ್ಧತೆಯನ್ನು ನನಗೆ ಉಳಿಸ್ಕೊಳ್ಳಿಕ್ಕೆ ಆಗಿದೆ ಅಂತೇಳಿ ನಾನು ಭಾಳ ಖುಷಿಯಿಂದ ಹೇಳ್ತೇನೆ. ಅದು ಕರ್ನಾಟಕ ಮಲ್ಲ ಇರ್ಬೋದು, ನಾನು ಹೊಸದಿಗಂತಲ್ಲಿರುವಾಗ ಕೂಡ ಏನು ಲೇಖನ ಬರೆದ್ರೂ ಕೂಡ ನನಗೆ ಏನು ಹೇಳಬೇಕು ಅದನ್ನು ಮತ್ತೆ ಆಗ ಕೂಡ ನಮಗೆ ಅದು RSSನವ್ರದ್ದು ಅಥವಾ BJPಯವರ ಪತ್ರಿಕೆ ಆಗಿದ್ದರೂ ಕೂಡ ನಮ್ಮ ಅಭಿಪ್ರಾಯಕ್ಕೆ ಆ ಪತ್ರಿಕೆಯಲ್ಲಿ ತೊಂದರೆ ಆಗಲಿಲ್ಲ. ತೊಂದರೆ ಇಲ್ಲ. ಅವರು ಅಲ್ಲಿಯ ಮಾಲೀಕರು ಹೇಳಿದವರಿದ್ದುಂಟು, ಆಗ ಎಡಿಟರ್ ಹೇಳ್ತಾ ಇದ್ರು, ತೊಂದರೆ ಇಲ್ಲ, ಏನು ಬರೀರಿ, ಇದು ನಮ್ಮ ಮುಖವಾಣಿಯಲ್ಲ, BJPದ್ದು ಮುಖವಾಣಿಯಲ್ಲ, RSSದು ಮುಖವಾಣಿಯಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಿದ್ರು. ಬಹುಶಃ ಆ ನೆಲೆಯಲ್ಲಿ ಬಹುಶಃ ನನಗೆ ಹೊಸದಿಗಂತದಲ್ಲಿ ಪತ್ರಿಕೆಯನ್ನು ಇದು ಪತ್ರಿಕೋದ್ಯಮ ಬೆಳೀಲಿಕ್ಕೆ ಸಾಧ್ಯ ಆಯಿತು. ವರದಿಗಾರಿಕೆ ಹೇಗೆ ಮಾಡುವಂಥದ್ದು, ಅನುವಾದ ಹೇಗೆ ಮಾಡುವಂಥದ್ದು. ಅನಂತರ ಕರ್ನಾಟಕ ಮಲ್ಲದ ಉಪಸಂಪಾದಕರಾದ ಶ್ರೀನಿವಾಸ್ ಜೋಕಟ್ಟಿಯವರು ತಮ್ಮ ಅನುಭವದ ನುಡಿಗಳನ್ನಾಡಿದ್ರು. ಮರಾಠಿ ಕಡ್ಡಾಯ ಸ್ವಾಗತಾರ್ಹ ಹೆಜ್ಜೆ ನೋಡಿ, ಇದು ಬಹಳ ನಮಗೆ ಮಹತ್ವದ ಲೇಖನ. ಅದು 10ನೇ ತರಗತಿ ತನಕ ಮರಾಠಿ ಕಡ್ಡಾಯ ಉಂಟು. ಮಹಾರಾಷ್ಟ್ರವೆಂದೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಲ್ಲೂ ಈ ರೀತಿಯ ಕಡ್ಡಾಯ ರಾಜ್ಯ ಭಾಷೆ ಕಲಿಕೆ ಕಾನೂನು ಬೇಕು ಅಂತೇಳಿ ಪಲೆತಡೆಯವರು ಹೇಳ್ತಾರೆ. ಭಾರತೀಯ ಭಾಷೆಗಳನ್ನು ಜೀವಂತವಾಗಿಟ್ಟುಕೊಳ್ಳುವುದಕ್ಕೆ ಇಂತಹ ಕಾನೂನು ಅತ್ಯಗತ್ಯ. ಭಾರತೀಯ ಭಾಷೆಗಳನ್ನು ಕಲಿತರೆ ಉದ್ಯೋಗವೇ ಲಭ್ಯವಾಗುವುದಿಲ್ಲ ಎಂಬಂಥ ವಾದವೊಂದನ್ನು ದೇಶದಲ್ಲಿ ವ್ಯವಸ್ಥಿತವಾಗಿ ಹರಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸ್ಥಿತಿಯಲ್ಲಿ ರಾಜ್ಯ ಭಾಷಾ ನೀತಿಯೊಂದು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕಾಗಿದೆ. ನಾವು ಇಡೀ ಸಂಪಾದಕೀಯ ಅನೇಕ ಜನ ಪತ್ರಿಕೆಯನ್ನು ಕೊಂಡಾಗ ಮೊದಲು ಓದುವುದು ಸಂಪಾದಕೀಯ. ಈ ಸಂದರ್ಭ ಪ್ರವೀಣ್ ಮುರಳೀಧರ್ ಶಿಂಗೋಟೆ, ಪ್ರತೀಕ್ ಪ್ರವೀಣ್ ಶಿಂಗೋಟೆ, ಮ್ಯಾನೇಜರ್ ವಿಠೋಬಾ ಶಾಲೇಕರ್, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಎಸ್ ಶೆಟ್ಟಿ, ಕರ್ನಾಟಕ ಮಲ್ಲ ಸಂಪಾದಕ ಚಂದ್ರಶೇಖರ್ ಪಾಲೆತ್ತಡಿ, ಉಪಸಂಪಾದಕರಾದ ವಿಶ್ವನಾಥ್ ನೆಡೋಡಿ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.